ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಅದೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಿಂದಲೇ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪೂರೆಯೋ ತಂದೆ, ಪೂರೆಯೋ ಬೇಡ್ವೆ, ಕರುಣೆ ತೋರನೆ. ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರನೆ. ಪೂರೆಯೋ ತಂದೆ, ಪೂರೆಯೋ ಬೇಡ್ವೆ, ಕರುಣೆ ತೋರನೆ. ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರನೆ. ಇಹದ ಯಾತ್ರೆಯಿಂದ ಮುಗಿಸಿ ಜೀವ ತೋರೆದಿಹೆ. ಸ್ವಾಮಿ ನಿಮ್ಮ ಪಾದ ಸೇರಿ ಸುಖಿಸ ಕರುಣಿಸೈ. ಪೂರೆಯೋ ತಂದೆ, ಪೂರೆಯೋ ಬೇಡ್ವೆ, ಕರುಣೆ ತೋರನೆ. ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರನೆ. ಹಿರಿಯ ಕಿರಿಯ ಭೇದವಿಲ್ಲ, ಪ್ರಾಣ ನೀಗಲು ಉಳಿದ ಕಂಡು ಸಲಹು ತಂದೆ ದಾಸನಿನ್ನನು. ಪೂರೆಯೋ ತಂದೆ, ಪೂರೆಯೋ ಬೇಡ್ವೆ, ಕರುಣೆ ತೋರನೆ.
ನಿಮ್ಮ ಸೇರಲು ಪೊರೆಯೋ ತಂದೆ ಪೊರೆಯೋ ಬೇಡ್ವೆ ಕರುಣೆ ತೋರನೆ ಮರಣ ಹೊಂದಿ ತೀರ್ಪು ಕಾಯುವ ವದನ ತೋರನೆ. ನಾಲ್ಕನೆಯ ರಹಸ್ಯ, ಯೇಸುವಿನ ಭುಜದ ಮೇಲೆ ಭಾರವಾದ ಶಿಲುಬೆ ಹೊರಿಸುತ್ತಾರೆ. ಭುವಿಗೆ ಒಡತಿಯಾಗಿರುವ ದೇವಮಾತೆಯೇ, ಯಹೂದ್ಯರು ನಿಮ್ಮ ದಿವ್ಯ ಕುಮಾರನನ್ನು ಮರಣಕ್ಕೆ ಈಡು ಮಾಡಲು ನಿರ್ಣಯಿಸಿದರು. ಅವರ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿ ಕಪಾಲ ಬೆಟ್ಟವನ್ನು ಹತ್ತುವಂತೆ ಮಾಡಿದರು. ನೀವು ನಿಮ್ಮ ಪುತ್ರರ ಶಿಲುಬೆಯ ಹಾದಿಯಲ್ಲಿ ನಡೆದು ಅವರ ಯಾತನೆಯಲ್ಲಿ ಪಾಲ್ಗೊಂಡಂತೆ ನಮ್ಮ ಪಾಪಗಳ ಫಲವಾಗಿ ಬರಲಿರುವ ಶಿಲುಬೆಯನ್ನು ಸಹನೆಯಿಂದ ಹೊತ್ತುಕೊಂಡು ಪ್ರಭು ಯೇಸುವನ್ನು ಹಿಂಬಾಲಿಸುವಂತೆ ಅನುಗ್ರಹಿಸಿರಿ. ಈ ರಹಸ್ಯವನ್ನು ಧ್ಯಾನಿಸುವಾಗ ಭಗಿನಿ ಫಿಲೋಮಿನ ರಾಣಿಯವರ ಅಗಲಿಕೆಯಿಂದ ಶೋಕಿಸುತ್ತಿರುವ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಎಲ್ಲ ಧರ್ಮ ಭಗಿನಿಯರಿಗೋಸ್ಕರ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೋ ಸುತನಿಗೋ ಮತ್ತು ಪವಿತ್ರಾತ್ಮನಿಗೋ ಮಹಿಮೆ ಆಗಲಿ. ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನನ್ನನ್ನು ಕಾಪಾಡಿರಿ. ಎಲ್ಲ ಆತ್ಮಗಳ, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ.
ಹೊಡೆದ ದೇವಗೆ ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಚರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಐದನೆಯ ರಹಸ್ಯ, ಯೇಸು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದರು. ಪಾಪಿಗಳಿಗೆ ಶರಣಾದ ತಾಯೇ, ನಿಮ್ಮ ದಿವ್ಯ ಪುತ್ರರನ್ನು ಯಹೂದ್ಯರು ಶಿಲುಬೆಗೇರಿಸಿದರು. ಅವರ ಕೈಕಾಲುಗಳನ್ನು ಮೊಳೆಗಳಿಂದ ಹೊಡೆದು ಇಬ್ಬರು ಕಳ್ಳರ ನಡುವೆ ತೂಗಾಡುವಂತೆ ಮಾಡಿದರು. ಶಿಲುಬೆಯ ಬುಡದಲ್ಲಿ ನೀವು ನಿಂತುಕೊಂಡು ಅವರ ಯಾತನೆಯನ್ನು ಮರಣವನ್ನು ಈಕ್ಷಿಸುವಾಗ ವರ್ಣಿಸಲಾಗದ ಘೋರ ವೇದನೆಯನ್ನು ಅನುಭವಿಸಿದ್ದೀರಿ. ಪಾಪಿಗಳಾದ ನಾವು ನಿಮ್ಮ ಪುತ್ರರ ಶಿಲುಬೆಯ ಮರಣವನ್ನು, ನಿಮ್ಮ ದುಃಖವನ್ನು ಧ್ಯಾನಿಸಿ ಪಾಪವನ್ನು ತೊರೆದು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸ್ತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ಏನಿದಂತೆ ಈಗಲೂ ಯಾವಾಗಲೂ ಗೈಗಾಂತರಕ್ಕೂ ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಕ್ಕಿನ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ರಚಕ್ಕೆ ಸೇರಿಸಿಕೊಳ್ಳಿರಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ
ಕರ್ತರೇ. ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಸ್ತುತಿ ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಸ್ತುತಿ ಗೀತೆಗೆ ಅತಿ ಯೋಗ್ಯ ಪ್ರಭುವೇ, ಪ್ರತಿ ಹರಕೆಯು ಸಲ್ಲದು ನಿಮಗೆ. ಬರಲಿರುವರು ನರರೆಲ್ಲರ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಬರಲಿರುವರು ನರರೆಲ್ಲರ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. Take on Eagle Swings, hymn number 419. Have thine own way, Lord, have thine own way. Thou art the potter, I am the clay. Mold me and make me after
while I am waiting, hoping and still. Have thine own will, Lord, have thine own way. Search me and try me, Master, today. Whiter than snow, Lord, wash me just now, as in thy presence humbly I bow. Have thine own will, Lord, have thine own way. Wounded and weary, help me, I pray. Power above earth, surely is thine. Touch me and heal me, Savior divine. The Chaplet of Divine Mercy. You expired, Jesus, but the source of life gushed forth for souls, and an ocean of mercy opened up for the whole world. O fount of life, unfathomable divine mercy, envelop the whole world and empty yourself out upon us. O blood of water, which gushed forth from the heart of Jesus as a fount of mercy for us, I trust in you. Our Father, who art in heaven, hallowed be thy name. Thy kingdom come, thy will be done, on earth as it is in heaven. Give us this day our daily bread, and forgive us our trespasses, as we forgive those who trespass against us. And lead us not into temptation, but deliver us from evil. Amen. Hail Mary, full of grace, the Lord is with you. Blessed are you among women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. I believe in God, the Father Almighty, creator of heaven and earth, and in Jesus Christ, his only Son, our Lord, who was conceived by the Holy Spirit, born of the Virgin Mary, suffered under Pontius Pilate, was crucified, dead, and was buried. He descended into hell. On the third day he rose again from the dead. He ascended into heaven, and is seated at the right hand of God, the Father Almighty. From there he will come to judge the living and the dead. I believe in the Holy Spirit, the Holy Catholic Church, the communion of saints, the forgiveness of sins, the resurrection of the body, and life everlasting. Amen. Eternal Father, I offer you the body and blood, soul and divinity of your dearly beloved Son, our Lord Jesus Christ, in atonement for our sins and those of the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world.
Eternal Father, I offer you the body and blood, soul and divinity of your dearly beloved Son, our Lord Jesus Christ, in atonement for our sins and those of the whole world. For the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. Eternal Father, I offer you the body and blood, soul and divinity of your dearly beloved Son, our Lord Jesus Christ, in atonement for our sins and those of the whole world. For the sake of his sorrowful passion, have mercy on us and on the whole world. for the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole for world. the sake of his sorrowful passion, Have mercy on us and on the whole for world. the sake of his sorrowful passion. Have mercy on us and on the whole world. Eternal Father, I offer you the body and blood, soul and divinity of your dearly beloved Son, our Lord Jesus Christ, in atonement for our sins and those of the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. for the sake of his sorrowful passion, Have mercy on us and on the whole world. Eternal Father, I offer you the body and blood, soul and divinity of your dear Son, Jesus Christ, in atonement for our sins and those of the whole world. for the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, have mercy on us and on the whole world. For the
mercy on us and on the whole world. For the sake of his sorrowful passion, have mercy on us and on the whole world. For the sake of his sorrowful passion, mercy on us and on the whole world. For the sake of his sorrowful passion, have mercy on us and on the whole world. Holy God, Holy Mighty One, Holy Immortal One, have mercy on us and on the whole world. Holy God, Holy Mighty One, Holy Immortal One, have mercy on us and on the whole world. Holy God, Holy Mighty One, Holy Immortal One, have mercy on us and on the whole world. Divine mercy, gushing forth from the bosom of the Father, I trust in you. divine mercy, greatest attribute of God, I trust in you. divine mercy, incomprehensible mystery, I trust in you. divine mercy, found gushing forth from the mystery of the most blessed Trinity, I trust in you. divine mercy, unfathomed by any intellect, human or angelic, I trust in you. divine mercy from which wells forth all life and happiness, I trust in you. divine mercy better than heavens, I trust in you. divine mercy source of miracles and wonders, I trust in you. divine mercy encompassing the whole universe, I trust in you. divine mercy descending to the earth in the person of the incarnate Word, I trust in you. divine mercy which flowed out from the open wound of the heart of Jesus, I trust in you. divine mercy enclosed in the heart of Jesus for us and specially for sinners, I trust in you. divine mercy unfathomed in the institution of the sacred host, I trust in you. divine mercy in the founding of the Holy Church, I trust in you. divine mercy in the sacrament of holy baptism, I trust in you. divine mercy in our justification through Jesus Christ, I trust in you. divine mercy accompanying us through our whole life, I trust in you. divine mercy embracing us especially at the hour of death, I trust in you. divine mercy endowing us with immortal life, I trust in you. divine mercy accompanying us every moment of our life, I trust in you. divine mercy shielding us from the fire of hell, I trust in you. divine mercy in the conversion of hardened sinners, I trust in you. divine mercy astonishment for angels incomprehensible to saints, I trust in you. divine mercy unfathomed in all the mysteries of God, I trust in you. divine mercy lifting us out of every misery, I trust in you. divine mercy source of our happiness and joy, I trust in you. divine mercy in calling us forth from nothingness to existence, I trust in you. divine mercy embracing all the works of his hands, I trust in you. divine mercy crown of all God's handiwork, I trust in you. divine mercy in which we are all immersed, I trust in you. divine mercy sweet relief for anguished hearts, I trust in you. divine mercy only hope of despairing souls, I trust in you. divine mercy repose of hearts, peace amidst fear, I trust in you. divine mercy delight and ecstasy of holy souls, I trust in you. divine mercy inspiring hope against all hope, I trust in you. eternal God in whom mercy is endless and the treasury of compassion inexhaustible, look kindly upon us and increase your mercy in us
that in difficult moments we might not despair nor become despondent, but with great confidence submit ourselves to your holy will, which is love and mercy itself. Amen. On Eagle's Wings, hymn number 424, 424. O Jordan, stormy banks I stand, and cast a wistful eye to Canaan's fair and happy land, where my possessions lie. We will rest in Jesus ever born. Oh, whose white and heaven shines from eternity, where love and sun forever reigns, and scatters night away. We will rest Song of Moses and the Lamb by and by, and dwell with Jesus evermore. Jesus says, I am the resurrection and the life. Those who believe in me will live even though they die, and whoever lives by believing in me will never die. My dear brothers and sisters, we are in the presence of God, the Creator. As the mortal remains of Sister Philomena Rani is before the Lord, we pay our respect to her and pray for the departed soul and bid farewell as she goes to meet our Creator. Sweet memory of those who have gone ahead of us linger on, all the more if they are dear to us. So is our dear Sister Philomena Rani, to her family, to the church, to the congregation, and most especially to the North Province, who gave the best of her life in service of God and His people in North. Dear Sister Philomena, we thank God for you. Your beautiful life spent in the vineyard of Christ. We thank God and appreciate your qualities of mind and heart, and your loving service in the church, the congregation, and in North Province. May God, in Jesus, the great Good Shepherd, grant you a place with saints. May He award you with peace and rest for eternity. God, our Father, your power brings us to birth. Your providence guides our lives. And by your command, we return to you.
Lord, those who die still live in your presence. Their lives change but do not end. Lord of life and death, we pray for the soul of our beloved Sister Philomena Rani. Your breath gave her life. Your presence sustained her life, and your hand holds her now in your heavenly abode. Thank you for the gift of life of Sister Philomena Rani. She was indeed a gift to the Church, to her family, to the congregation, and to all who knew her. Through her life of witness and love, she brought the good news of Jesus to all whom she met. As she lies in eternal peace in your arms, Lord, help us to accept this reality of life and grant her eternal rest. A reading from the letter of St. Paul to the Romans. Do you not know that all of us who have been baptized into Christ were baptized into his death? Therefore, we have been buried with him by baptism into death, so that just as Christ was raised from the dead by the glory of the Father, so we too might walk in newness of life. For if we have been united with him in a death like his, we will certainly be united with him in a resurrection like his. We know that our old self was crucified with him, so that the body of sin might be destroyed and we might no longer be enslaved to sin. For whoever has died is freed from sin. But if we have died with Christ, we believe that we will also live with him. The word of the Lord. When we were baptized in Christ Jesus, we were baptized in his death. In other words, when we were baptized, we go into the tomb with him and join him in death, so that as Christ was raised from the dead by the Father's glory, we too might live a new life. Our entire life is living out our baptism, because we want to live our entire lives in such a way that our baptism has a lasting effect on our lives. We are continually trying to leave behind sin and selfishness to become better people. God is with us, God of life and God of resurrection. He is with us at every moment of our lives. However, in the final moment of our lives,
when we pass from death to eternal life, we will see God's love and everlasting light like never before during this life. Today, as we pray for the departed soul of Sister Rani, that perpetual light may shine upon her and may her soul rest in God. Dear sisters, we are in Easter season. Jesus Christ is risen from the dead and sits at the right hand of the Father, where he intercedes for his church. Confident that God hears the voices of those who trust in the Lord, we offer our prayers to the Lord. Let your response be, Lord, hear our prayer. Lord, hear our prayer. In baptism, Sister Rani Philomena received the light of Christ. Lord, take away the darkness now, and in your mercy forgive her sins and grant her eternal rest. Response: Lord, hear our prayer. Our Sister Rani was nourished at the table of the Savior. Welcome her into the home of the heavenly banquet. Let us pray to the Lord. Lord, hear our prayer. Many sisters of our congregation and the members of our families have gone before us and await the kingdom. Lord, in your mercy grant them an everlasting home with your Son. Let us pray. Lord, hear our prayer. Many people die these days due to other diseases, especially people of Ukraine and Russia. Show your mercy to those who have died and welcome them to the eternal kingdom of peace. Let us pray to the Lord. Lord, hear our prayer. Those who trusted in the Lord now sleep in the Lord. Give refreshment, rest and peace to those whose faith is known to you alone. Let us pray. Lord, hear our prayer. The family members of Sister Philomena Rani, especially her dear parents, siblings, dear and near ones, seek comfort and consolation at this time of loss of their beloved. Lord, in your mercy, heal their pain and dispel the darkness and doubt that comes from grief and strengthen their faith in you. Let us pray. Lord, hear our prayer. Dear Lord, bless us all, the sisters of our congregation, the community sisters and FOMIS. May we feel your consolation and comfort as we lose our beloved sister. We are here in faith and confidence to pray for our sister Philomena Rani. Strengthen our hope so that we may live in the expectation of your Son's coming. Let us pray to the Lord. Lord, hear our prayer. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
ನನಗೆ ಸಾಕು ಈ ಲೋಕದೊಳು, ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆವೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆವೆ. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಪ್ರಿಯರೇ, ಅರ್ಸುಲೈನ್ ಸಭೆಯ ಸದಸ್ಯರಾಗಿ ಧರ್ಮಸಭೆಯಲ್ಲಿ ಸೇವೆ ಸಲ್ಲಿಸಿ ಇಂದು ಇಹದ ಯಾತ್ರೆಯನ್ನು ಮುಗಿಸಿ ದೇವರೊಂದಿಗೆ ಐಕ್ಯರಾಗಿರುವ ಭಗಿನಿ ಫಿಲೋಮಿನಾ ರಾಣಿ ಇವರ ಆತ್ಮವನ್ನು ಪ್ರಭು ಯೇಸುವಿನ ಹಸ್ತದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ದುಃಖದ ರಹಸ್ಯಗಳು. ಮೊದಲನೆಯ ರಹಸ್ಯ, ಗೆತ್ಸೆಮನಿ ತೋಪಿನಲ್ಲಿ ಯೇಸು ರಕ್ತದ ಬೆವರನ್ನು ಸುರಿಸುತ್ತಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವಪ್ಪಿದ, ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವಪ್ಪಿದ ಪರಮಾತ್ಯಾಗಿ ಯೇಸು, ನಿಮಗೆ ಮಣಿವೆ ನಾ ಸದಾ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. 3 ತಾಸು ಶಿಲುಬೆ ಮೇಲೆ ತೂಗಿ ನಿಂತಿರಿ. 3 ತಾಸು ಶಿಲುಬೆ ಮೇಲೆ ತೂಗಿ ನಿಂತಿರಿ. ಮರಣಶಯ್ಯೆಯೊಳ್ ನೀವು ವಿಪುಲ ಪಾಡುಪಟ್ಟಿರಿ. ಪಾಪಿಯನ್ನ ರಕ್ಷಣೆಗಾಗಿ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ರಕ್ತ ಸುರಿಸಿ, ನೀರು ಹರಿಸಿ, ಪಾಪ ತೊಳೆದಿರಿ.
ರಕ್ತ ಸುರಿಸಿ ನೀರು ಹರಿಸಿ ಪಾಪ ತೊಳೆದಿರಿ, ಶತ್ರು ಪಾಶದಿಂದ ಬಿಡಿಸಿ ಮುಕ್ತಿಗೈದಿರಿ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ನಿರುತ ನಿಮ್ಮ ಪಾಡು ಮರಣ ಸ್ಮರಿಸಿ ಬಾಳಲು, ನಿರುತ ನಿಮ್ಮ ಪಾಡು ಮರಣ ಸ್ಮರಿಸಿ ಬಾಳಲು, ನೀಡಿಯೇ ಮಗೆ ಕೃಪೆಯ ದಾನ ನಿಮ್ಮ ಸೇರಲು, ನೀಡಿಯೇ ಮಗೆ ಕೃಪೆಯ ದಾನ ನಿಮ್ಮ ಸೇರಲು. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಓ ಯೇಸು ಸ್ವಾಮಿ, ನಿಮಗೆ ಸದಾ. ಎರಡನೆಯ ರಹಸ್ಯ, ಯೇಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆಯುತ್ತಾರೆ. ಈ ರಹಸ್ಯವನ್ನು ಧ್ಯಾನಿಸುವಾಗ ಇಂದು ದುಃಖ ಸಾಗರದಲ್ಲಿ ಮುಳುಗಿ ಕಂಗಾಲಾಗಿರುವ ಭಗಿನಿ ಫಿಲೋಮಿನಾ ರಾಣಿಯವರ ಪೋಷಕರು ಹಾಗೂ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಾ ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕರ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರರ, ನಿನಗಾಗಿ ತಾನೇ ನಿಂದೆ ನೋವು, ನಿನ್ನಿಂದ ತಾನೇ ಘೋರ ಸಾವು, ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ. ಮಗುವಾಗಿ ನಾ ಬಂದೆ ಧರೆಗೆ, ಮರದಂತೆ ನೆರಳಾದೆ ನಿನಗೆ, ಮಾನವಗೆ ನಾ ಜೀವ ಕೊಡಲು ಮರವೇರಿ ಬಲಿಯಾದೆ ಕೊನೆಗೆ, ಕೊನೆಯುಸಿರಗಳಿಗೆಯಲು ನಿನಗಾಗಿ ನಾ ಬೇಡಿದೆ, ನಿನ್ನನ್ನು ಕಾಪಾಡಿದೆ, ನಿನ್ನನ್ನು ಕಾಪಾಡಿದೆ. ನಾ ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕರ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರರ, ಮರೆತೆನ್ನ ನೀ ದೂರ ಸರಿದೆ, ಸರಿಯಲ್ಲ ಬಾ ಎಂದು ಕರೆದೆ, ಬಂದೆನ್ನ ಹಿಂಬಾಲಿಸೆಂದೆ, ಬೇಡೆಂದು ನೀ ಹಾದಿ ತೊರೆದೆ, ಎಡಬಿಡದೆ ಮುನ್ನಡೆದು ಅಲೆದಾಡಿ ಕೂಗಾಡಿದೆ, ನಿನಗಾಗಿ ಅಸು ನೀಗಿದೆ, ನಿನಗಾಗಿ ಅಸು ನೀಗಿದೆ. ನಾ ಕಂಡೆ ಶಿಲುಬೆಯಲ್ಲಿ ರಕ್ತದಿ ರಕ್ಷಕರ, ನನ್ನತ್ತ ನೋಡುತ್ತಿದ್ದ ನೋವಿನ ವರಪುತ್ರರ, ನಿನಗಾಗಿ ತಾನೇ ನಿಂದೆ ನೋವು, ನಿನ್ನಿಂದ ತಾನೇ ಘೋರ ಸಾವು, ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಯೇಸುವ, ಎನ್ನುವ ಶ್ರೀ ಯೇಸುವ. ಮೂರನೆಯ ರಹಸ್ಯ, ಯೇಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟ ತೊಡಿಸುತ್ತಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ದೇವಾ ಧ್ಯಾನಿಸುವೆ ನಿನ್ನಯ ಪಾಡು, ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವಾ ಧ್ಯಾನಿಸುವೆ ಗೆತ್ಸೆಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಗೆತ್ಸೆಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ, ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯ.
ಧ್ಯಾನಿಸುವೆ. ದೇವಾ ಧ್ಯಾನಿಸುವೆ. ನಾಲ್ಕನೆಯ ರಹಸ್ಯ, ಯೇಸುವಿನ ಭುಜದ ಮೇಲೆ ಭಾರವಾದ ಶಿಲುಬೆ ಹೊರಿಸುತ್ತಾರೆ. ಈ ರಹಸ್ಯವನ್ನು ಧ್ಯಾನಿಸುವಾಗ ಭಗಿನಿ ಫಿಲೋಮಿನಾ ರಾಣಿಯವರ ಅಗಲಿಕೆಯಿಂದ ಶೋಕಿಸುತ್ತಿರುವ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಎಲ್ಲ ಧರ್ಮ ಭಗಿನಿಯರಿಗೋಸ್ಕರ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯೋ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಮನುಜಗೈದ ಪಾಪಕ್ಕೆ ಯೇಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಯೇಸು ಸ್ವಾಮಿಯು ಮನುಜಗೈದ ಪಾಪಕ್ಕೆ ಯೇಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಯೇಸು ಸ್ವಾಮಿಯು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಯೇಸುವೇ, ನಿನ್ನ ಮರಣಕ್ಕೆ
ನಾನೇ ಕಾರಣ ಕ್ಷಮಿಸು ಎಂದನು. ಓ ಮಾನವ ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಓ ಮಾನವ ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಶಿಲುಬೆ ಮೇಲೆ ಮಡಿದರು ಯೇಸು ಸ್ವಾಮಿಯು, ಪಾಪ ಕ್ಷಮೆಯನಿತ್ತರು ಯೇಸು ಸ್ವಾಮಿಯು. ಶಿಲುಬೆ ಮೇಲೆ ಮಡಿದರು ಯೇಸು ಸ್ವಾಮಿಯು, ಪಾಪ ಕ್ಷಮೆಯನಿತ್ತರು ಯೇಸು ಸ್ವಾಮಿಯು. ಓ ಯೇಸುವೇ ನಿನ್ನ ಮರಣಕ್ಕೆ ನಾನೇ ಕಾರಣ ಕ್ಷಮಿಸು ಎನ್ನನು. ಓ ಯೇಸುವೇ ನಿನ್ನ ಮರಣಕ್ಕೆ ನಾನೇ ಕಾರಣ ಕ್ಷಮಿಸು ಎನ್ನನು. ಓ ಮಾನವ ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಓ ಮಾನವ ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಐದನೆಯ ರಹಸ್ಯ, ಯೇಸು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯು ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯು ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆಯು ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆಗಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ಅಗತ್ಯವುಳ್ಳ ಆತ್ಮಗಳನ್ನು ನಿಮ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೆ ಜೀವದಾತ, ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೆ ಜೀವದಾತ, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವ ನಂಬಿ ಆಶ್ರಯ ಬೇಡಲು, ಯೇಸುವ ನಂಬಿ ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೋರೆಯರು. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೆ ಜೀವದಾತ, ಆಸರೆ ಕಾಣದೆ ಅಲೆಯುವ ನಿನ್ನನ್ನು ಅರಸಿ ಬಂದರು. ಆಸರೆ ಕಾಣದೆ ಅಲೆಯುವ ನಿನ್ನನ್ನು ಅರಸಿ ಬಂದರು. ಪ್ರೀತಿಸ ಬಂದ ಅವರ ತೊರೆದು, ಪ್ರೀತಿಸ ಬಂದ ಅವರ ತೊರೆದು ದೂರ ಸಾಗಿದೆ. ಶಿಲುಬೆ ನೀಡಿದೆ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಯೇಸು ಎಂಬ ನಾಮವ ಭಜಿಸಲು ಮನಕ್ಕೆ ಧೈರ್ಯವು. ಯೇಸು ಎಂಬ ನಾಮವ ಭಜಿಸಲು ಮನಕ್ಕೆ ಧೈರ್ಯವು. ಬಾಳಿಗೆಲ್ಲ ಅವರೇ ಬೆಳಕು, ಬಾಳಿಗೆಲ್ಲ ಅವರೇ ಬೆಳಕು ಎಂದು ನಡೆಯಲು. ഇരുള ಕಾಣೆನಿ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೆ ಜೀವದಾತ,
ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ಶಾಂತಿಯ ದಯ ಪಾಲಿಸಿರಿ. ಸ್ತುತಿ ಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹಾರಕ್ಕೆ ಸಲ್ವನು ನಿಮಗೆ. ಸ್ತುತಿ ಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹಾರಕ್ಕೆ ಸಲ್ವನು ನಿಮಗೆ. ಬರಲಿರುವರು ನರರೆಲ್ಲರೂ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಸಲಿ. ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಬರಲಿರುವರು ನರರೆಲ್ಲರೂ ಬಳಿಗೆ, ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯುವನು. ಪ್ರೀತಿಯ ಸಹೋದರ ಸಹೋದರರೇ, ಮತ್ತು ಪ್ರತ್ಯೇಕವಾಗಿ ಈ ನಮ್ಮ ಸಹೋದರಿಯ ಅಗಲಿಕೆಯಿಂದ ದುಃಖಿತರಾದ ಅವರ ಕುಟುಂಬದೆಲ್ಲ ಸದಸ್ಯರೇ, ದೇವರು ಪ್ರತ್ಯೇಕವಾಗಿ ನಮ್ಮೆಲ್ಲರನ್ನೊಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಭೂಮಿಯಲ್ಲಿ ಸೃಷ್ಟಿಸಿದ್ದಾರೆ. ಅದೆಂದರೆ ಅವರಿಗೆ ವಿಧೇಯರಾಗಿ ನಡೆಯಲು, ಅವರ ಪ್ರೀತಿ ಮಾಡಲು, ಅವರ ಸೇವೆ ಮಾಡಲು ಮತ್ತು ಈ ಪ್ರಪಂಚದಲ್ಲಿ ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಪ್ರತ್ಯೇಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಲು. ಹೀಗಿರುವಾಗ ನಮ್ಮ ಧರ್ಮ ಭಗಿನಿ ಫಿಲೋಮಿನರವರು ಅರ್ಸುಲೈನ್ ಸಭೆಯಲ್ಲಿ ದೇವರ ಪ್ರೀತಿ ಮಾಡಿ, ದೇವರ ಸೇವೆ ಮಾಡಿ, ದೇವರು ಕೊಟ್ಟ ಉಪದೇಶ ಪರರ ಸೇವೆ ಮಾಡುವುದರ ಮೂಲಕ ತಮ್ಮ ಈ ಒಳ್ಳೆಯ ಜೀವನವನ್ನು ಈ ಸಮಾಜದಲ್ಲಿ, ಈ ಭೂಮಿಯ ಮೇಲೆ ಅವರು ಸಾಗಿಸಿದ್ದಾರೆ. ಇಂದು ನಮಗಿಂತ ಮುಂಚೆ ಅವರು ದೇವರ ಕಡೆಗೆ ಹೋಗಿದ್ದಾರೆ. ದೇವರನ್ನು ಖುದ್ದಾಗಿ ನೋಡುವ ಅವಕಾಶ ಅವರಿಗೆ ಸಿಕ್ಕಿದೆ. ಹೀಗಿರುವಾಗ ಪ್ರತ್ಯೇಕವಾಗಿ ಅವರು ಈ ಪ್ರಪಂಚದಲ್ಲಿ ಜೀವಿಸುವಾಗ, ಅರ್ಸುಲೈನ್ ಸಭೆಯಲ್ಲಿ ಅವರ ಧರ್ಮ ಭಗಿನಿಯರ ಜೊತೆಗೆ ಜೀವಿಸುವಾಗ ಮಾಡಿದ ತಪ್ಪುಗಳನ್ನು ಸರ್ವೇಶ್ವರ ದೇವರು ಕ್ಷಮಿಸಲಿ. ಅವರಿಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರ ಬಲಪದಿಯಲ್ಲಿ ಅವರಿಗೆ ಸ್ಥಾನ ಸಿಕ್ಕಲಿ ಎಂದು ನಾವು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಲು ನಮ್ಮೆಲ್ಲರ ತಪ್ಪುಗಳನ್ನು ಒಪ್ಪುಕೊಳ್ಳೋಣ. ಭಗವಂತನಲ್ಲಿ ಕ್ಷಮೆಯನ್ನು ಕೇಳಿ ನಾವು ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ವಾಕ್ಯದಿಂದಲೂ, ಕ್ರಿಯೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ಮೃತರ ಮಧ್ಯೆಯಿಂದ ಪುನರುತ್ಥಾನರಾದ ನಿಮ್ಮ ಪುತ್ರರಲ್ಲಿ ನಾವಿಟ್ಟಿರುವ ವಿಶ್ವಾಸವು ಆಳವಾದಂತೆ ನಮ್ಮನ್ನು ಆಗಲಿರುವ ನಿಮ್ಮ ಸೇವಕಿ ಫಿಲೋಮಿನರವರು ಪುನರುತ್ಥಾನರಾಗುವೆಂದು ನಾವಿಟ್ಟ ನಿರೀಕ್ಷೆಯಲ್ಲಿಯೂ ಹೊಸ ಶಕ್ತಿಯನ್ನು ಪಡೆಯಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು: ಯಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸುಸ್ವಾಮಿ ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯತ್ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ನೀವು ಅವರನ್ನು ಪರಕೀಯರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದಿರಿ. ಆದರೆ ದೇವರು ಅವರನ್ನು ಮೃತ್ಯುಶೂಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ, ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮರ್ತ್ಯ ದೇಹ. ಏಕೆನೆ ದೂಡಲಾರೆ ಪಾತಾಳಕ್ಕೆ ನೀನೆನ್ನ ಜೀವಾತ್ಮವನು, ಕೊಳೆಯ ಬಿಡಲಾರೆ ನೀನೊಲಿದಾತನನು. ಅಮರ ಜೀವ ಮಾರ್ಗವನೆನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದೆನ್ನ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ತನ್ನ ಸಂತತಿಯಲ್ಲೇ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ್ದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Now
ಸಂತಾಯವೊಂದನ್ನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿಯು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ಹೀಗೆಂದರು: ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವಡೆಯಲ್ಲಿಯೂ ನೀವೇ ಇರಬೇಕು. ನಾನು ಹೋಗುವಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದ ಒಬ್ಬ ಪ್ರಸಿದ್ಧ ಮತ್ತು ಶ್ರೇಷ್ಠ ವಿಜ್ಞಾನಿಯಾದ ಮೈಕಲ್ ಫ್ಯಾರಡೆ ಎಂಬುವರು ಅವರ ಮರಣದ ಕೆಲವು ದಿನಗಳ ಹಿಂದೆ ಅವರಲ್ಲಿ ಒಬ್ಬ ಪತ್ರಕರ್ತನು ಒಂದು ಸವಾಲನ್ನು ಹಾಕುತ್ತಾರೆ. ನಿಮ್ಮ ಮರಣದ ನಂತರ ನಿಮಗೆ ಏನು ಕಾದಿದೆ? ಇದರ ಬಗ್ಗೆ ನೀವು ಏನು ಯೋಚನೆ ಮಾಡುತ್ತೀರಾ? ಮರಣದ ನಂತರ ಏನಾದರೂ ಇದೆನಾ ಎಂಬ ಈ 3 ಸವಾಲುಗಳನ್ನು ಹಾಕುವಾಗ ಆ ವಿಜ್ಞಾನಿಯು ಹೀಗೆ ಜವಾಬನ್ನು ನೀಡುತ್ತಾರೆ: ನಾನು ಒಂದು ಸತ್ಯವನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಈ ಪ್ರಪಂಚದಲ್ಲಿ ಅನೇಕ ವಿಚಾರಗಳು ಈ ಪ್ರಪಂಚದಲ್ಲಿ ಆಗ್ತಾ ಇವೆ. ಈ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇವೆ. ಆದ್ದರಿಂದ ಈ ಪ್ರಪಂಚದ ಬಗ್ಗೆ ನಾನು ಹೆಚ್ಚಾಗಿ ಏನು ತಿಳಿದಿಲ್ಲ. ಆದರೆ ಮರಣದ ನಂತರ ಒಂದು ಸಂತೋಷಮಯವಾದ, ಸುಂದರಮಯವಾದ ಜೀವನ ನನಗೆ ಕಾದಿದೆ ಎಂಬ ದೃಢ ನಂಬಿಕೆ ನನಗಿದೆ. ಅವರ ಜವಾಬಿಗಿರುತ್ತದೆ: ಈ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳು ಆಗಿರುವುದರಿಂದ ನನಗೆ ಈ ಪ್ರಪಂಚದ ಬಗ್ಗೆ ಜಾಸ್ತಿ ಏನೂ ತಿಳಿದಿಲ್ಲ. ಆದರೆ ಮರಣದ ನಂತರ ಒಂದು ಸುಂದರವಾದ, ಸಂತೋಷಮಯವಾದ ಜೀವನ ನನಗೆ ಕಾದಿದೆ ಎಂಬ ದೃಢ ನಂಬಿಕೆ ನನಗಿದೆ. ಪ್ರೀತಿಯ ಸಹೋದರ ಸಹೋದರರೇ, ಹೇಗೆ ಜನ್ಮವು ಒಂದು ಜೀವನದ ಒಂದು ಬದಿಯು, ಹಾಗೆ ಮರಣವು ಒಂದು ಜೀವನದ ಒಂದು ಭಾಗವಾಗಿದೆ. ನಾವು ದಿನಂಪ್ರತಿ ಎದ್ದು ನ್ಯೂಸ್ ನೋಡ್ತೇವೆ, ದಿನಪತ್ರಿಕೆಗಳನ್ನು ನೋಡ್ತೇವೆ, ಹಲವಾರು ವಿಷಯಗಳನ್ನು ನಾವು ಓದುತ್ತೇವೆ, ಕೇಳುತ್ತೇವೆ. ಅದರ ಬಗ್ಗೆ ಪೈಕಿ ಪ್ರತ್ಯೇಕವಾಗಿ ಒಂದು ಪ್ರಮುಖ ವಿಷಯವಾಗ್ತದೆ ಮರಣದ ವಿಷಯ, ಮರಣದ ಸುದ್ದಿಗಳು. ಹೀಗಿರುವಾಗ ದಿನಪ್ರತಿ ಪತ್ರಿಕೆಯಲ್ಲಿ ದಿನಾಲೂ ಮರಣದ ವಿಷಯಗಳಿರ್ತವೆ, ಫೋಟೋಗಳಿರ್ತವೆ, ಅವರ ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತದೆ. ಹೀಗಿರುವಾಗ ನಾವೊಂದು ಯೋಚನೆ ಮಾಡೋದು ಬಹುಮುಖ್ಯ. ಅದೇನೆಂದರೆ, ಮರಣವು ಯಾರಿಗೆ ತಪ್ಪಿದ್ದಲ್ಲ. ಮರಣವು ಯಾವ ಜಾಗದಲ್ಲಿ ಹೇಗೆ ಬರುತ್ತದೆ ಅದು ನಾವೆಲ್ಲ ತಿಳಿಯುವುದಿಲ್ಲ. ಕೆಲವರು ಪ್ರಾಯದಿಂದ, ಇನ್ನು ಕೆಲವರು ರೋಗ ರುಜಿನಗಳಿಂದ, ಇನ್ನು ಕೆಲವರು ಆಕಸ್ಮಿಕರಾಗಿ ಮರಣ ಹೊಂದುತ್ತಾರೆ. ಹೇಗೆ ಮನುಷ್ಯನು ಈ ಪ್ರಪಂಚದಲ್ಲಿ ಪ್ರವೇಶ ಮಾಡುತ್ತಾನೋ ಅದೇ ರೀತಿ ಆ ಮನುಷ್ಯನೇ ಒಂದು ದಿನ ಈ ಪ್ರಪಂಚಕ್ಕೆ ಬೀಳ್ಕೊಡುಗೆ ಅಥವಾ ಬೀಳ್ಕೊಟ್ಟಲೇ ಬೇಕಾಗುತ್ತದೆ. ಹೀಗಿರುವಾಗ ಜನನ ಮತ್ತು ಮರಣವು ಪ್ರಪಂಚದ ಅಥವಾ ಮನುಷ್ಯ ಜೀವನದ 2 ಬದಿಗಳಾಗಿವೆ. ಆದ್ದರಿಂದ ನಾವು ಹೇಗೆ ಜನನವನ್ನು ಸ್ವೀಕರಿಸ್ತೀವಿ ಅಥವಾ ಆಹ್ವಾನ ಮಾಡ್ತೀವಿ, ಅದೇ ರೀತಿ ಮರಣವನ್ನೊಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಆಹ್ವಾನ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಿಯರೇ, ನಮ್ಮ ಸಹೋದರಿಯ ಈ ನಿರ್ಜೀವ ಶರೀರವನ್ನು ನೋಡುವಾಗ
ಮರಣದ ನಂತರ ನಮಗೇನು ಕಾದಿದೆ ಎಂಬ ಸವಾಲು ನಮ್ಮ ಮನಸ್ಸಲ್ಲಿ ಬರಬಹುದು. ಇದೊಂದು ಜನನವಾದ ನಮಗೆ ಪ್ರತ್ಯೇಕವಾಗಿ ಈ ಪ್ರಪಂಚದಲ್ಲಿ ಜೀವಿಸುವ ನಮಗೆ ಒಂದು ಆದ್ಯ ಸವಾಲಾಗಿದೆ. ಮರಣದ ನಂತರ ನಾವು ಎಲ್ಲಿ ಹೋಗುತ್ತೇವೆ? ಇದಕ್ಕೆ ಉತ್ತರ ಖಂಡಿತವಾಗಿ ನಮ್ಮಲ್ಲಿ ಜ್ಞಾನವಿದ್ದರೆ, ನಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೆ, ನಮ್ಮಲ್ಲಿ ಸೌಂದರ್ಯವಿದ್ದರೆ ನಮಗೆ ಇದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ. ಇದಕ್ಕೆ ಒಂದು ಒಳ್ಳೆಯ ಉತ್ತರ ನಮಗೆ ಬೇಕಾದ್ರೆ ಪ್ರತ್ಯೇಕವಾಗಿ ಪವಿತ್ರ ಗ್ರಂಥದಲ್ಲಿ ನಮಗೆ ಸಿಗುತ್ತದೆ. ಯೋಬ ಪತ್ರಿಯಾರ್ಕನ ಪುಸ್ತಕದಲ್ಲಿ ನಾವು ನೋಡಿದರೆ ಪ್ರತ್ಯೇಕವಾಗಿ ಯೋಬನು ಒಬ್ಬ ವಿಶ್ವಾಸದ ಮನುಷ್ಯನಾಗಿದ್ದನು. ಅವನ ವಿಶ್ವಾಸವನ್ನು ಪರೀಕ್ಷೆ ಮಾಡಲು ದೇವರು ಏನೆಲ್ಲ ಅವನಲ್ಲಿ ಕಷ್ಟಗಳನ್ನು ತರ್ತಾರೆ ನಾವೆಲ್ಲ ನೋಡಿದೆವು, ಪುಸ್ತಕದಲ್ಲಿ ಓದುತ್ತೇವೆ. ಹೀಗಿರುವಾಗ ಯೋಬ ಎಲ್ಲ ಪರೀಕ್ಷೆಗಳಲ್ಲಿ, ವಿಶ್ವಾಸದ ಪರೀಕ್ಷೆಗಳಲ್ಲಿ ಹೇಗೆ ಉತ್ತೀರ್ಣ ಆಗುತ್ತಾನೆ ಎಂಬುದರ ಬಗ್ಗೆ ನಾವು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ಹೀಗಿರುವಾಗ ಯೋಬನು ಪ್ರತ್ಯೇಕವಾಗಿ ಹೇಳುತ್ತಾನೆ, ನನ್ನ ದೇವರು ಜೀವಂತವಾದ ದೇವರು ಎಂಬುದನ್ನು ನಾನು ತಿಳಿಯುತ್ತೇನೆ. ನಾನು ಸತ್ತ ನಂತರ ಅಥವಾ ನಾನು ಮರಣ ಹೊಂದಿದ ನಂತರ ದೇವರನ್ನು ಖುದ್ದಾಗಿ ನನ್ನ ಕಣ್ಣಿಂದ ನಾನು ನೋಡಲು ಸಾಧ್ಯವಿದೆ ಎಂಬ ನಂಬಿಕೆ ನನಗಿದೆ. ಆದ್ದರಿಂದ ಎಷ್ಟು ಈ ಪ್ರಪಂಚದಲ್ಲಿ ನಾವು ಇರುವುದು ಎಷ್ಟು ಸತ್ಯವೋ ಅದೇ ರೀತಿ ನಾವು ಸತ್ತ ನಂತರ ದೇವರನ್ನು ಕಾಣುತ್ತೇವೆ ಎಂಬುದು ಅಷ್ಟೇ ಸತ್ಯ ಎಂದು ಯೋಬನು ಹೇಳುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತರು ಪಾಸ್ಕ ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಕಷ್ಟದಿಂದ, ಮರಣದಿಂದ ಪುನರುಜ್ಜೀವಿತರಾಗಿ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೆ ಕೆಟ್ಟ ಚಟದಿಂದ ಅಥವಾ ಕೆಟ್ಟ ಜೀವನದಿಂದ ಒಳ್ಳೆ ಜೀವನವನ್ನು ಆಹ್ವಾನಿಸಲು, ಒಳ್ಳೆಯ ಜೀವನದ ನಮ್ಮ ದಾರಿಯನ್ನು ಕಾಣಲು ನಮಗೆ ಪಾಸ್ಕ ಹಬ್ಬದ ಮೂಲಕ ಕರೆ ನೀಡಿದ್ದಾರೆ. ಹೀಗಿರುವಾಗ ಪ್ರತ್ಯೇಕವಾಗಿ ನಿನ್ನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರೇ ಪ್ರತ್ಯೇಕವಾಗಿ ದೇವರ ಇಚ್ಛೆ ನಮ್ಮ ಜೀವನದಲ್ಲಿ ಏನು, ಆ ಇಚ್ಛೆಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಯೇಸು ಕ್ರಿಸ್ತರೇ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನೋಡುವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳಬೇಡಿ, ಬದಲಾಗಿ ದೇವರಲ್ಲಿ ವಿಶ್ವಾಸವಿಡಿ. ಯಾವಾಗ ನಾವು ದೇವರಲ್ಲಿ ವಿಶ್ವಾಸವಿಡುತ್ತೇವೆ ಆಗ ಖಂಡಿತವಾಗಿ ನಮ್ಮೆಲ್ಲ ಕಳವಳಗಳು ನಮ್ಮಿಂದ ಮಾಯವಾಗುತ್ತದೆ. ಪ್ರತ್ಯೇಕವಾಗಿ ಮಾತೆ ಮರಿಯಮ್ಮನವರ ಜೀವನವನ್ನು ನಾವು ನೋಡಿದರೆ, ಮಾತೆ ಮರಿಯಮ್ಮನವರು ದೇವರಲ್ಲಿ ಅಖಂಡವಾಗಿ ವಿಶ್ವಾಸವಿಟ್ಟ ಮಾತೆಯಾಗಿದ್ದರು. ಯೇಸು ಕ್ರಿಸ್ತರು ಜನಿಸುವಾಗ ತುಂಬಾ ಸಂತೋಷಿತರಾದರು. ಕೊನೆಗೆ ನಮ್ಮೆಲ್ಲರ ಪಾಪಗಳಿಗಾಗಿ ಯೇಸು ಕ್ರಿಸ್ತರು ಸಾಯುವಾಗ ಕೂಡ ಮಾತೆ ಮರಿಯಮ್ಮನವರು ತುಂಬಾ ಜರ್ಜರಿತರಾಗುತ್ತಾರೆ. ಈ ಎಲ್ಲ ಕಷ್ಟ ನನಗೆ ಯಾಕೆ, ಇಷ್ಟೆಲ್ಲ ಭರವಸೆ ಇಟ್ಟ ಮೇಲೆ ಯಾಕೆ ಯೇಸು ದೇವರು ನನ್ನಿಂದ ಒಬ್ಬ ಮಗನನ್ನು ನನ್ನಿಂದ ಕಿತ್ತೊಯ್ಯುತ್ತಾರೆ ಎಂಬ ಆ ಯೋಚನೆ ಅವರಿಗೆ ಬರುತ್ತದೆ. ಆದರೆ ನೆನಪಿಟ್ಕೊಳ್ಳಿ, ಮಾತೆ ಮರಿಯಮ್ಮನವರು ದೇವರಲ್ಲಿ ಅಖಂಡ ವಿಶ್ವಾಸವಿಟ್ಟ ಸ್ತ್ರೀಯಾಗಿದ್ದರು. ಆದ್ದರಿಂದ ಖಂಡಿತವಾಗಿ ದೇವರು ಅದಕ್ಕೆ ಬಹುಮಾನವಾಗಿ ಯೇಸು ಕ್ರಿಸ್ತರು ಮರಣ ಹೊಂದಿದರು. ಪುನರುತ್ಥಾನದ ಕೊಡುಗೆಯನ್ನು ಯೇಸು ಕ್ರಿಸ್ತರಿಗೆ ನೀಡುತ್ತಾರೆ. ಹೀಗಿರುವಾಗ ಮಾತೆ ಮರಿಯಮ್ಮನರಲ್ಲಿ ಇದ್ದ ಆ ಕತ್ತಲು ಹೋಗಿ ಬೆಳಕು ಬರುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ದೇವರಲ್ಲಿ ವಿಶ್ವಾಸವಿಟ್ಟರೆ ನಮ್ಮೆಲ್ಲ ಜೀವನದಲ್ಲಿ ನಡೆಯುವ ಎಲ್ಲ ಒಳ್ಳೆತನವನ್ನು ಕೆಟ್ಟತನವನ್ನು ದೇವರ ಕಾಲ ಬುಡದಲ್ಲಿ ಇಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸಿದರೆ, ಆ ವಿಶ್ವಾಸದಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮ್ಮಲ್ಲಿಯೂ ಆ ಕತ್ತಲು ಹೋಗಿ ಬೆಳಕು ಕಾಣುವ ಒಂದು ಸಂದರ್ಭ ನಮ್ಮಲ್ಲಿ ಬರಬಹುದು ಎಂಬುದು ನಂಬಿಕೆ ನಮ್ಮದಿರಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಇಂದು ಈ ಬಲಿಪೂಜೆಯಲ್ಲಿ ಪ್ರತ್ಯೇಕವಾಗಿ ನಮ್ಮ ಸಿಸ್ಟರ್ ಫಿಲೋಮಿನರ್ ಅವರ ಪಾರ್ಥಿವ ಶರೀರ ಇದೆ. ಈ ಶರೀರವನ್ನು ನೋಡುವಾಗ ನಾವೇನು ತಿಳಿದುಕೊಳ್ಳಬೇಕು? ಯಾವ ಸಮಾರಂಭ ಕಾರ್ಯಗಳಿಗೆ ಹೋಗುವಾಗ ನಾವು ಏನು ಅಥವಾ ಒಳ್ಳೆಯ ಇನ್ಪುಟ್ ಸೆಷನ್ಗೆ ನಾವು ಹೋಗುವಾಗ ನಮ್ಮಲ್ಲಿ ಏನು ತಿಳುವಳಿಕೆ ಇರುತ್ತದೆ. ಈಗಿರುವಾಗ ಪಾರ್ಥಿವ ಶರೀರವನ್ನು ನೋಡುವಾಗ ನಮ್ಮಲ್ಲಿ ಯಾವ ಕೆಲವು ಯೋಚನೆಗಳು ಬರಬೇಕು. ಪ್ರತ್ಯೇಕವಾಗಿ ಅವರ ಸಾವನ್ನು ನೋಡುವಾಗ, ಅವರ ಮರಣವನ್ನು ನೋಡುವಾಗ ನಮ್ಮ ಮರಣದ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮಗೂ ಒಂದಿನ ಸಾವಿದೆ. ಆದ್ದರಿಂದ ನಮ್ಮ ಸಾವು ಯಾವಾಗ ಬರ್ತದೆ, ಯಾವ ರೀತಿಯಲ್ಲಿ ನಾವು ತಯಾರಿ ಮಾಡಬೇಕೆಂಬುದು ನಾವು ಅವರ ಸಾವಿನ ಮುಖಾಂತರ ನೋಡಬೇಕು. ಯಾಕಂದ್ರೆ ನಮ್ಮ ಸಾವಿಗೆ ನಾವೇ ತಯಾರಿ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ನಮ್ಮ ಸಾವು ಹೇಗೆ ಬರುವುದು ಎಂಬುದು ನಮಗೆ ತಿಳಿಯುವುದಿಲ್ಲ. ಅದರಿಂದ ಪರರ ಸಾವನ್ನು ನೋಡಿ, ಪರರ ಮರಣವನ್ನು ನೋಡಿ ನಾವು ಯಾವ ರೀತಿಯಲ್ಲಿ ತಯಾರ ಮಾಡಬೇಕೆಂಬುದು ತಿಳುವಳಿಕೆ ನಮ್ಮ ಈ ದೇವದಿನರಾದ ಸಿಸ್ಟರ್ಸ್ ನಮಗೆ ನೀಡ್ತಾರೆ. ಹಾಗೆಯೇ ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲಿ ನಾವು ನೋಡಿದರೆ, ಈ ಪ್ರಪಂಚದಲ್ಲಿ ಜೀವಿಸುವಾಗ ಅನೇಕ ಕಷ್ಟಗಳಿಗೆ ನಾವು ಒಳಗಾಗುವಾಗ, ರೋಗ ರುಜಿನಗಳಿಗೆ ನಾವು ಒಳಗಾಗುವಾಗ ಹೇಗೆಲ್ಲ ನಾವು ಅದನ್ನು ಫೇಸ್ ಮಾಡಬೇಕು ಎಂಬುದನ್ನು ನಮ್ಮ ಸಿಸ್ಟರ್ಸ್ ನಮಗೆ ಕಲಿಸ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಹೀಗೆ ನಾವು ನಮ್ಮ ಜನನವಾಗುವಾಗ ಅಥವಾ ನಮ್ಮ ಈ ಪ್ರಪಂಚದಲ್ಲಿ ಜೀವಿಸುವಾಗ ಅಥವಾ ಜನ್ಮ ಎತ್ತುವಾಗ ಎಷ್ಟು ನಾವು ಸಂತೋಷದಿಂದ ಇರುತ್ತೇವೆ,
ಅದೇ ಸಂತೋಷ ಪ್ರತ್ಯೇಕವಾಗಿ ಈ ಪ್ರಪಂಚದಲ್ಲಿ ಜೀವಿಸುವಾಗ ಮತ್ತೆ ಅಷ್ಟು ಮಾತ್ರ ಅಲ್ಲದೆ ಈ ಪ್ರಪಂಚದಿಂದ ದೂರ ಹೋಗುವಾಗ, ದೇವರ ಕಡೆಗೆ ಹೋಗುವಾಗ ಅದೇ ಸಂತೋಷ ನಮ್ಮಲ್ಲಿ ಇರಬೇಕೆಂಬುದು ಆಶಯ ಯಶಸ್ಸರಾಗಿದ್ದಾರೆ. ಹೀಗಿರುವಾಗ ಇಂದಿನ ಈ ಬಲಿ ಪೂಜೆ ನಮಗೆ ಒಂದು ಒಳ್ಳೆಯ ಭರವಸೆ ನೀಡಲು ಸಾಧ್ಯವಾಗ್ತದೆ. ಒಂದು ಉತ್ತಮವಾದ ತತ್ವಶಾಸ್ತ್ರಿ ವಿಕ್ಟರ್ ಫ್ರಾಂಕ್ ಹೀಗೆ ಹೇಳುತ್ತಾರೆ, ಈ ಪ್ರಾಪಂಚಿಕ ಜೀವನಕ್ಕೆ ಒಂದು ಅರ್ಥ ಇದೆ, ಆದರೆ ಸಾವಿನ ನಂತರದ ಜೀವನಕ್ಕೂ ಒಂದು ಅರ್ಥ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಪ್ರಾಪಂಚಿಕ ಜೀವನಕ್ಕೆ ಒಂದು ಅರ್ಥ ಇದೆ ಎಂದರೆ ಈ ಸಾವಿನ ನಂತರದ ಇರುವ ಜೀವನಕ್ಕೂ ಅರ್ಥ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ಯೇಸು ಕ್ರಿಸ್ತರು ಮರಣ ಹೊಂದಿ ಪುನರುತ್ಥಾನದ ಒಂದು ಒಳ್ಳೆಯ ಉತ್ತಮವಾದ ಕಾಣಿಕೆಯನ್ನು ದೇವರು ನೀಡಿದ್ದಾರೆ. ಅದೇ ರೀತಿ ನಮಗೂ ಒಂದು ಪುನರುತ್ಥಾನವಿದೆ, ನಮಗೂ ಒಂದು ಹೊಸ ಜೀವನ ಸಾಗಿಸಲು ಯೇಸು ಕ್ರಿಸ್ತರು ನಮಗೆ ಒಂದು ಜಾಗ ಮಾಡಿಕೊಡ್ತಾರೆ ಅಥವಾ ಅನುವು ಮಾಡಿಕೊಡ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಹೀಗಿರುವಾಗ ಪ್ರತ್ಯೇಕವಾಗಿ ಇಂದು ನಮ್ಮ ಈ ಧರ್ಮ ಭಗಿನಿಗೆ ಶ್ರದ್ಧಾಂಜಲಿ ನಾವು ಅರ್ಪಿಸುತ್ತಿರುವಾಗ ಪ್ರತ್ಯೇಕವಾಗಿ ಅವರಿಗಾಗಿ, ಅವರ ಆತ್ಮಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಅರ್ಸುಲೈನ್ ಸಭೆಯಲ್ಲಿದ್ದು ಅಲ್ಲೂ ಹಲವಾರು ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಬೇರೆ ಧರ್ಮ ಭಗಿನಿಯರಿಗೆ ಒಂದು ಆದರ್ಶ ವ್ಯಕ್ತಿಯಾಗಿ ಅವರು ಜೀವಿಸಿದ್ದಾರೆ. ಅವರ ಒಂದು ಉತ್ತಮವಾದ ಒಳ್ಳೆ ಆರೋಗ್ಯ ಇರುವಾಗ ಒಂದು ಉತ್ತಮವಾದ ಸೇವೆಯನ್ನು ಅರ್ಸುಲೈನ್ ಸಭೆಯಲ್ಲಿ ಅವರು ನೀಡಿದ್ದಾರೆ. ಅದೇ ರೀತಿ ನಾವು ಕೂಡ ಅವರಾಗಿ ಒಂದು ವಿಧೇಯರಾಗಿ ಸೇವೆ ಪ್ರಾಪ್ತರಾದ ಜೀವನವನ್ನು ಜೀವಿಸಲು ಅವರಲ್ಲಿರುವ ಒಳ್ಳೆಯ ಗುಣಗಳು ನಮ್ಮ ಜೀವನದಲ್ಲಿ ಬಂದು ಆ ಒಳ್ಳೆಯ ಗುಣಗಳ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಒಳ್ಳೆಯ ಒಂದು ಜೀವನ, ಒಳ್ಳೆಯ ಗುಣ ನಮ್ಮಲ್ಲಿ ನೆಲೆಸಲು ಬೇಕಾದ ಶಕ್ತಿಗಾಗಿ ಈ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ನಾವು ಎದ್ದು ನಿಂತು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರ ಮುಂದಿಡೋಣ. ನಿಮ್ಮ ಉತ್ತರ, ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸರ್ವಶಕ್ತ ದೇವರೇ, ನಮ್ಮ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಧರ್ಮಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ಪುನರುತ್ಥಾನರಾದ ಪ್ರಭುವಿನಿಂದ ವಿಶೇಷ ಚೈತನ್ಯವನ್ನು, ಜ್ಞಾನ ಬೆಳಕನ್ನು ಪಡೆದು ಸದಾ ಹರ್ಷಚಿತ್ತರಾಗಿ ತಮ್ಮ ಸೇವಾ ಕಾರ್ಯಗಳನ್ನು ನೆರವೇರಿಸಲು ಶಕ್ತರಾಗುವಂತೆ ಪ್ರಾರ್ಥಿಸೋಣ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮಯ ತಂದೆ, ನಿಮ್ಮ ಕರೆಗೆ ಮಿಡಿದು ಅರ್ಸುಲೈನ್ ಸಭೆಯ ಸದಸ್ಯರಾಗಿ ಧರ್ಮಸಭೆಯಲ್ಲಿ ಸೇವೆ ಸಲ್ಲಿಸಿ ಇಂದು ಇಹದ ಯಾತ್ರೆಯನ್ನು ಮುಗಿಸಿ ನಿಮ್ಮಲ್ಲಿಗೆ ಬಂದಿರುವ ದಿವಂಗತ ನಿಮ್ಮ ಸೇವಕಿ ಭಗಿನಿ ಫಿಲೋಮಿನಾ ರಾಣಿಯವರನ್ನು ದಯೆಯಿಂದ ಕಟಾಕ್ಷಿಸಿ ನಿಮ್ಮ ದಿವ್ಯ ಸನ್ನಿಧಿಗೆ ಬರಮಾಡಿಕೊಳ್ಳಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕೃಪಾಳು ತಂದೆಯೇ, ಇಂದು ದುಃಖ ಸಾಗರದಲ್ಲಿ ಮುಳುಗಿ ಕಂಗಾಲಾಗಿರುವ ಭಗಿನಿ ಫಿಲೋಮಿನಾ ರಾಣಿಯವರ ಪೋಷಕರು ಹಾಗೂ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥಿಸುತ್ತೇವೆ. ಭಗಿನಿಯ ಅಕಾಲಿಕ ನಿಧನದಿಂದ ಶೋಕಿಸುತ್ತಿರುವ ಇವರನ್ನು ಸಂತೈಸಿ ಮನೋಧೈರ್ಯ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ದೇವರೇ, ಭಗಿನಿ ಫಿಲೋಮಿನಾ ರಾಣಿಯವರ ಅಗಲಿಕೆಯಿಂದ ಶೋಕಿಸುತ್ತಿರುವ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಶ್ರೇಷ್ಠಾಧಿಕಾರಿಣಿ ಭಗಿನಿ ಸುಶೀಲ ಸಿಕ್ವೇರ ಹಾಗೂ ಸಲಹಾದಾರರು, ಉತ್ತರ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಭಗಿನಿ ಬೆನೆಡಿಕ್ಟ ಟೆಲ್ಲಿಸ್ ಹಾಗೂ ಸಲಹಾದಾರರು ಮತ್ತು ಎಲ್ಲ ಧರ್ಮ ಭಗಿನಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಶೋಕದ ಕಾರ್ಮೋಡದಿಂದ ಹೊರಬಂದು ಸಹಜ ಜೀವನವನ್ನು ಜೀವಿಸಲು ಬೇಕಾದ ಅನುಗ್ರಹವನ್ನು ದಯಪಾಲಿಸರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯಾದ ದೇವರೇ, ಇಲ್ಲಿ ನೆರೆದಿರುವ ಸರ್ವರಿಗಾಗಿ ಪ್ರಾರ್ಥಿಸುತ್ತೇವೆ. ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನಲ್ಲಿ ವಿಶ್ವಾಸವಿಟ್ಟವನು ಎಂದಿಗೂ ಜೀವಿಸುವನು ಎಂಬ ಪುನರುತ್ಥಾನರಾದ ಯೇಸುವಿನ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ
ಹರ್ಷಚಿತ್ತರಾಗಿ ಪರರ ಸೇವೆ ಮಾಡುವಂತೆ ಬೇಕಾದ ವರಗಳನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರ ಮುಂದೆ ಇಡೋಣ. ಕರುಣಾಳು ದೇವರೇ, ನಿಮ್ಮ ಪ್ರೀತಿ ಅಪಾರ ಎಂಬುದನ್ನು ಮನಸ್ಸಲ್ಲಿಟ್ಟುಕೊಂಡು ಆಳವಾದ ನಂಬಿಕೆಯಿಂದ ನಮ್ಮ ಈ ಪ್ರಾರ್ಥನೆ ನಿಮ್ಮ ಮುಂದಿಟ್ಟಿದ್ದೇವೆ. ನಿಮ್ಮ ಅಭಯಹಸ್ತವನ್ನು ಚಾಚಿ ಇಲ್ಲಿ ನೆಲೆದಿರುವ ಎಲ್ಲರ ಸಹೋದರ ಸಹೋದರರನ್ನು ಆಶೀರ್ವದಿಸಿ ಕಾಪಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೆನ್. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ತಂದೆಯ ಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮೊಡನೆ ಪ್ರಭು ನಮ್ಮ ಈ ಕೊಡುಗೆಗಳನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಪುತ್ರರ ಪ್ರೀತಿಯ ಅಮೋಘ ರಹಸ್ಯದಲ್ಲಿ ನಾವೆಲ್ಲರೂ ಐಕ್ಯವಾಗಿದ್ದೇವೆ. ನಿಮ್ಮ ದಿವಂಗತ ಸೇವಕಿ ಫಿಲೋಮಿನಳನ್ನು ಅವರ ಮಹಿಮೆಗೆ ಕರೆದೊಯ್ಯಿರಿ. ನಿಮ್ಮೊಂದಿಗೆ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರಲ್ಲಿ ಪೂಜಾ ಪುನರುತ್ಥಾನದ ನಿರೀಕ್ಷೆ ನಮಗೆ ಉದಯಿಸಿದೆ. ಹೀಗೆ ನಿಶ್ಚಿತ ಸಾವಿನ ಪರಿಸ್ಥಿತಿಯಿಂದ ನೊಂದವರನ್ನು ಬರಲಿರುವ ಅಮರತ್ವದ ವಾಗ್ದಾನ ಸಂತೈಸುತ್ತದೆ. ಪ್ರಭು, ನಿಮ್ಮನ್ನು ವಿಶ್ವಾಸಿಸುವವರ ಜೀವ ನಿಜವಾಗಿ ಪರಿವರ್ತನೆ ಹೊಂದಿದೆ ಹೊರತು ಕೊನೆಗೊಂಡಿಲ್ಲ. ಇಹಲೋಕದ ಈ ನಿವಾಸವು ಮಣ್ಣು ಪಾಲಾದಾಗ ಸ್ವರ್ಗದಲ್ಲಿ ಅನಂತ ನಿವಾಸವೊಂದು ಅವರಿಗೆ ಸಿದ್ಧವಾಗಿರುತ್ತದೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯದೊಳಗೊಂದಿಗೆ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಲೋಕದೊಳು ನಿಮ್ಮಯ
ಮಹಿಮೆಯಳು ಮೊಳಗಲಿ ಜೈಕಾರವು ಯುಗ ಯುಗಾಂತರಕ್ಕೂ ಜೈಕಾರವು ಮೊಳಗಲಿ ಜೈಕಾರವು ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಕ್ಕೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಂದು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕಿ ಭಗಿನಿ ಫಿಲೋಮಿನಾ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯೆ ಮರಿಯಮ್ಮರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಾನೇ ಬೆಳಕು, ನಾನೇ
ಪ್ರಾರ್ಥಿಸೋಣ. ಪ್ರಭು ನಮಗಾಗಿ ಬಲಿಯಾಗಿ ಮಹಿಮೆಯಲ್ಲಿ ಪುನರುತ್ಥಾನರಾದ ನಿಮ್ಮ ಏಕೈಕ ಪುತ್ರರ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ನಿಮ್ಮ ದಿವಂಗತ ಸೇವಕಿ ಫಿಲೋಮಿನಾ ಅವರ ಪಾಸ್ಕರಾಸ್ಯಗಳಿಂದ ಶುದ್ಧರಾಗಿ ಬರಲಿರುವ ಪುನರುತ್ಥಾನದ ಕೊಡುಗೆಗಳಲ್ಲಿ ಮಹಿಮೆ ಪಡಿಸುವಂತೆ ಮಾಡಿರೆಂದು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸದಾ ಎತ್ತರಕ್ಕೆ ಹಿಡಿದಿದ್ದ ತಲೆ, ಸದಾ ಕೆಲಸ ಮಾಡುತ್ತಿದ್ದ ಕೈಗಳು, ಕಾರ್ಯವನ್ನು ಸಾಧಿಸಲು ಚಲಿಸಿದ ಪಾದಗಳು ಇಂದು ಶರಣಾಗತಿಸಿ ಸೃಷ್ಟಿಕರ್ತನಾದ ಭಗವಂತನಿಗೆ ನುಡಿಯುತ್ತಿವೆ. ನಾನು ನಿಮ್ಮ ಮನೆಗೆ ಬರುತ್ತಿದ್ದೇನೆ ಹಾಗೂ ಪ್ರತಿಯೊಬ್ಬರಿಗೂ ವಿದಾಯ, ನಿಮ್ಮನ್ನು ಸ್ವರ್ಗದಲ್ಲಿ ನೋಡೋಣ ಎಂದು ನುಡಿಯುತ್ತಿದೆ. ನಾವು ಅತಿಯಾಗಿ ಪ್ರೀತಿಸಿ ಎಂದಿಗೂ ಮರೆಯಲಾಗದವರಿಗೆ ವಿದಾಯ ಹೇಳುವ ಕ್ಷಣವಿದು. ತೋಟಗಾರನು ಪುಟ್ಟ ಹೂವಾದ ಭಗಿನಿ ಫಿಲೋಮಿನಾ ರಾಣಿ ಇವರನ್ನು ಧೂಳಿಗೆ ಬೀಳುವ ಮೊದಲು ಕಿತ್ತುಕೊಂಡನು. ಅವನು ತನ್ನ ಪ್ರೀತಿಯ ಕೈಗಳಿಂದ ನೋವಿನ ಸ್ಪರ್ಶದಿಂದ ಇವರನ್ನು ಗೌರವಿಸಿದಾಗ ಮತ್ತು ಅವನ ತೋಳುಗಳಲ್ಲಿ ಶಾಶ್ವತವಾಗಿ ವಿಶ್ರಮಿಸಲು ಇವರನ್ನು ಮರಳಿ ಕರೆದಾಗ ಇವರು ಅವನ ಮಾಲೆಯಲ್ಲಿ ಸ್ಥಾನವನ್ನು ಕಂಡುಕೊಂಡರು. ಭಗಿನಿ ಫಿಲೋಮಿನಾ ರಾಣಿ ಇವರು ಜುಲೈ 9, 1972 ಪ್ರಕಾಶ್ ಪಾಳ್ಯಂನಲ್ಲಿ ಶ್ರೀ ಅಗಸ್ಟಿನ್ ಹಾಗೂ ಶ್ರೀಮತಿ ಆಗ್ನೆಸಮ್ಮ ಇವರ 10 ಮಕ್ಕಳ ಅಂದರೆ 5 ಸಹೋದರರು ಹಾಗೂ 5 ಸಹೋದರಿಯರಲ್ಲಿ 4ನೆಯ ಮಗುವಾಗಿ ಜನಿಸಿದರು. ದೇವರಲ್ಲಿ ಭಯ ಭಕ್ತಿಯುಳ್ಳ ಹಾಗೂ ಪ್ರೀತಿಯ ಕುಟುಂಬ ಇವರದಾಗಿದೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರು ಧರ್ಮ ಪ್ರಾಂತ್ಯ ಪ್ರಕಾಶ್ ಪಾಳ್ಯಂನ ಸೇಂಟ್ ಲೂಯಿಸ್ ಶಾಲೆಯಲ್ಲಿ ಹಾಗೂ ಹೈಸ್ಕೂಲನ್ನು ಕ್ರೈಸ್ತ ಕಿಂಗ್ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಇವರಿಗೆ ದೇವರ ಕರೆ ನಿಗೂಢ ರೀತಿಯಲ್ಲಿ ಬಂದಿತು. ಹಾನೂರಿನಲ್ಲಿರುವ ಅರ್ಸುಲೈನ್ ಧರ್ಮ ಭಗಿನಿಯರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಇವರು ಸನ್ಯಾಸಿಯಾಗುವ ಬಯಕೆಯನ್ನು ಬೆಳೆಸಿಕೊಂಡರು. ದಿವಂಗತ ಭಗಿನಿ ಪ್ರೀಮಾ ರಾಡ್ರಿಗಸ್ UFS ಇವರ ಸಹಾಯದಿಂದ ಜೂನ್ 18, 1990 ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಹೋಲಿ ರೋಸರಿ ಕಾನ್ವೆಂಟ್ಗೆ ತಮ್ಮ ಹೆಜ್ಜೆ ಹಾಕಿದರು. ಮಂಗಳೂರಿನಲ್ಲಿ ತಮ್ಮ ವಿವಿಧ ಧಾರ್ಮಿಕ ಹಂತಗಳನ್ನು ಮುಗಿಸಿ ತಾತ್ಕಾಲಿಕ ವೃತವನ್ನು 1996 ಏಪ್ರಿಲ್ 29 ಸಮರ್ಪಣ್ ದೇರ್ಲಕಟ್ಟೆಯಲ್ಲಿ ಸ್ವೀಕರಿಸಿದರು. ತುಂಬ ಉತ್ಸಾಹದಿಂದ ಮಿಷನರಿಯಾಗಿ ಸೇವೆ ಸಲ್ಲಿಸಲು ಉತ್ತರ ಭಾರತದ ಕಡೆ ತಮ್ಮ ಹೆಜ್ಜೆ ಹಾಕಿದರು. ತಮ್ಮ ಅವಿರತ ಉತ್ಸಾಹ ಹಾಗೂ ಪ್ರೀತಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಕಂಡುಬರುತ್ತಿತ್ತು. ಕ್ಯಾನ್ಸರ್ ಎಂದು ಪತ್ತೆಯಾದ ದಿನದವರೆಗೂ ಅವರು ಶ್ರಮಿಸಿದರು. ಇವರು ಸೃಜನಶೀಲ ಶಿಕ್ಷಕಿ, ಅತ್ಯುತ್ತಮ ನಿರ್ವಾಹಕರು ಮತ್ತು ಧಾರ್ಮಿಕ ಬದ್ಧತೆ ಹೊಂದಿದ್ದವರು. ದಯಾಮಯ ದೇವರು ಇವರಿಗೆ ಸಾಧ್ಯವಿದ್ದ ಎಲ್ಲ ಪ್ರತಿಭೆಗಳನ್ನು ದಯಪಾಲಿಸಿದ್ದರು. ಇವರು ಕ್ಯಾಸೆಟ್ ಗಾಯಕಿ, ತರಬೇತಿ ಪಡೆದ ನರ್ತಕಿ ಮತ್ತು ಉತ್ತಮ ಕಲಾವಿದರಾಗಿದ್ದರು. ತಮ್ಮ ಎಲ್ಲ ಪ್ರತಿಭೆಗಳನ್ನು ಸಮಾಜದ ಒಳಿತಿಗಾಗಿ ಹಾಗೂ ಧ್ಯೇಯೋದ್ದೇಶಕ್ಕಾಗಿ ಬಳಸಿಕೊಂಡರು. ತುಂಬ ಧೈರ್ಯಶಾಲಿ, ದೃಢ ನಿಶ್ಚಯ ಮತ್ತು ನುಡಿಯಲ್ಲಿ ನೇರವಾದವರು.
ಶಿಕ್ಷಣ ಧರ್ಮ ಪ್ರಚಾರಕ್ಕಾಗಿ ತಮ್ಮ ಕೈಲಾದಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ಕೆಲಸ ಮಾಡುವಲ್ಲಿ ಇವರು ತುಂಬ ಚುರುಕಾಗಿದ್ದರು. ಇವರು ಉತ್ತರ ಪ್ರಾಂತ್ಯದ ವಿವಿಧ ಸಮುದಾಯಗಳಲ್ಲಿ ಸೇವೆ ಸಲ್ಲಿಸಿದರು. ಇವರ ಪ್ರೀತಿಯ ಮೊದಲ ಸೇವೆಯನ್ನು ಬಹೇರಿಯ ಅಸಿಸಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ 1996ರಿಂದ 1997ರವರೆಗೆ ಸಲ್ಲಿಸಿದರು. ನಂತರ ಹಾರ್ಟ್ಮನ್ ಕಾಲೇಜಿನಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ತಮ್ಮ ಸಹಜವಾದ ದೇವರು ನೀಡಿದ ಪ್ರತಿಭೆಯನ್ನು ಹೊರತರಲು ಮತ್ತು ದೇವರ ಜನರಿಗೆ ಸೇವೆ ಸಲ್ಲಿಸಲು ಶಿಕ್ಷಕಿಯಾಗಿ ಅಪಾರ ಸೇವೆಯನ್ನು 1997ರಿಂದ 2001ರವರೆಗೆ ಸಲ್ಲಿಸಿದರು. 2002 ಏಪ್ರಿಲ್ 27ರಂದು ತಮ್ಮ ಶಾಶ್ವತ ವೃತವನ್ನು ಸ್ವೀಕರಿಸಿ ಲಕ್ನೋದ ಜೀವನ್ಧಾರ ಕಾನ್ವೆಂಟ್ಗೆ ವರ್ಗಾವಣೆ ಹೊಂದಿ 2002ರಿಂದ 2008ರವರೆಗೆ ಶಿಕ್ಷಕಿ ವೃತ್ತಿಯೊಂದಿಗೆ ಗ್ರಾಮೀಣ ಚಟುವಟಿಕೆಗಳಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ತಮ್ಮ ಸಾಮರ್ಥ್ಯ ಮತ್ತು ಉತ್ಸಾಹಕ್ಕೆ ಮೆಚ್ಚುಗೆಯಾಗಿ ಸೇಂಟ್ ಜೇಮ್ಸ್ ಕಾನ್ವೆಂಟ್ ಹರ್ದೋಯಿನಲ್ಲಿ ಸುಪೀರಿಯರ್ ಆಗಿ ನೇಮಕಗೊಂಡು 2015ರವರೆಗೆ ನಿಸ್ವಾರ್ಥ ಸೇವೆಯನ್ನು ನೀಡಿದ್ದಾರೆ. 2 ಅವಧಿಗೆ 2013ರಿಂದ 2018ರವರೆಗೆ ಪ್ರಾಂತೀಯ ಸಲಹಾದಾರರಾಗಿದ್ದರು. ಇವರ ಧ್ಯೇಯೋದ್ದೇಶದ ಮೇಲಿನ ಆಳವಾದ ಪ್ರೀತಿ, ಕಠಿಣ ಪರಿಶ್ರಮ ಮತ್ತು ಉತ್ಸಾಹವನ್ನು ಗುರುತಿಸಿ 2015ರಲ್ಲಿ ಜೀವನ್ಧಾರ ಕಾನ್ವೆಂಟ್ ಶಾಲೆಯ ಪ್ರಾಂಶುಪಾಲರಾಗಿ ನೇಮಕಗೊಂಡರು. ಸೇವೆಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿ ಶಾಲೆಯನ್ನು ಸುಂದರಗೊಳಿಸಲು ಬಹಳ ಶ್ರಮಿಸಿದರು. ಇವರ ಸೃಜನಶೀಲತೆ, ಬದ್ಧತೆ ಮತ್ತು ಸಮರ್ಪಣೆ ಲಕ್ನೋದಲ್ಲಿನ ಭವ್ಯವಾದ ಶಾಲಾ ಕಟ್ಟಡದಲ್ಲಿ ಪ್ರತಿಫಲಿಸುತ್ತಿದೆ ಹಾಗೂ ಜೀವನ್ಧಾರ ಇಂದು ಸ್ಮಾರಕವಾಗಿ ನಿಂತಿದೆ. ದೇವರು ಇವರನ್ನು ಬುದ್ಧಿವಂತಿಕೆಯಿಂದ ಆಶೀರ್ವದಿಸಿದ್ದರು. ಬರೇಲಿಯ ರೋಹಿಲ್ಖಂಡ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮತ್ತು ನಾಗಾಲ್ಯಾಂಡ್ನ ದಿಮಾಪುರ್ ಡಾನ್ ಬಾಸ್ಕೋ ಕಾಲೇಜಿನಲ್ಲಿ BEd ಅನ್ನು ಪೂರ್ಣಗೊಳಿಸಿದರು. ವಿದ್ಯಾರ್ಹತೆ ಮತ್ತು ಬೋಧನಾ ಕ್ಷೇತ್ರದಲ್ಲಿನ ಅನುಭವವು ಇವರನ್ನು ಉತ್ತಮ ಅಂಕಗಳಿಗೆ ಏರಿಸಿದೆ. ಪ್ರಾರ್ಥನೆ, ಧೈರ್ಯ, ಸೌಹಾರ್ದತೆ, ವಿನೋದ ಪ್ರೀತಿ, ಪ್ರಾಮಾಣಿಕತೆ ಜೀವನದಲ್ಲಿ ಎಲ್ಲವನ್ನೂ ಸಾಧ್ಯವಾಗುವಂತೆ ಮಾಡಿತು. ಉತ್ತಮ ಶಿಕ್ಷಕಿಯಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಬದುಕನ್ನು ಮುಟ್ಟಿ ಪ್ರಾಂಶುಪಾಲರಾಗಿ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಮತ್ತು ಧಾರ್ಮಿಕವಾಗಿ ಬದ್ಧತೆ ಎಂದರೆ ಏನೆಂದು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂಬುದನ್ನು ಇವರೊಂದಿಗೆ ಜೀವಿಸಿದ ಪ್ರತಿಯೊಬ್ಬರೂ ಸದಾ ನೆನಪಿಸಿಕೊಳ್ಳುತ್ತಾರೆ. ಇವರು 26 ವರ್ಷಗಳ ಕಾಲ ಧೈರ್ಯ ಮತ್ತು ಸಮರ್ಪಣಾ ಮನೋಭಾವದಿಂದ ಭಗವಂತನ ಸೇವೆ ಮಾಡಿದ್ದಾರೆ ಮತ್ತು ವಿಶಾಲವಾದ ನಗು, ಪ್ರೀತಿಯ ಮಾತುಗಳಿಂದ ಎಲ್ಲರನ್ನೂ ತಮ್ಮ ಜೀವನದಲ್ಲಿ ಸ್ವಾಗತಿಸಿದ್ದಾರೆ. ಡಿಸೆಂಬರ್ 2021ರಲ್ಲಿ ಇವರು ಆರೋಗ್ಯ ಸಮಸ್ಯೆಗಳನ್ನು ಬೆಳೆಸಿಕೊಂಡು ಆಹಾರದ ರುಚಿಯನ್ನು ಕಳೆದುಕೊಂಡರು. ತಕ್ಷಣ ಇವರನ್ನು ಆರೋಗ್ಯ ತಪಾಸಣೆಗಾಗಿ ಹಾಗೂ ಚಿಕಿತ್ಸೆಗಾಗಿ ಲಕ್ನೋದಲ್ಲಿರುವ ಫಾತಿಮಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಬಹಳ ತಪಾಸಣೆಯ ನಂತರ ಕ್ಯಾನ್ಸರ್ ರೋಗಕ್ಕೆ ಒಳಪಟ್ಟಿದ್ದಾರೆಂದು ತಿಳಿದು ತಕ್ಷಣವೇ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈಗಾಗಲೇ ಇವರ ಹೊಟ್ಟೆಯಲ್ಲಿ ಕ್ಯಾನ್ಸರ್ ತನ್ನ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ತಿಳಿದು ನಾವು ಆಘಾತಕ್ಕೊಳಗಾದೆವು. ವೈದ್ಯರು ತುಂಬ ಪ್ರೀತಿ ಹಾಗೂ ಸಹಾನುಭೂತಿಯಿಂದ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ದಿನದಿಂದ ದಿನಕ್ಕೆ ಅವರ ಆರೋಗ್ಯವು ಕ್ಷೀಣಿಸಲು ಪ್ರಾರಂಭಿಸಿತು. ಕೊನೆಯ ಕ್ಷಣದವರೆಗೂ ಇವರ ಪೋಷಕರು ಮತ್ತು ಕುಟುಂಬದ ಸದಸ್ಯರು ಇವರನ್ನು ಸದಾ ಪ್ರೀತಿಸಿ, ಕಾಳಜಿ ವಹಿಸಿ, ಪ್ರೋತ್ಸಾಹಿಸಿ, ಅನಾರೋಗ್ಯದ ಸಂದರ್ಭದಲ್ಲಿ ಯಾವಾಗಲೂ ಮೈಸೂರಿನಿಂದ ಪ್ರಯಾಣಿಸಿ ಹಾಸಿಗೆಯ ಪಕ್ಕದಲ್ಲೇ ಇದ್ದು
ಪ್ರೀತಿ ಮತ್ತು ಬೆಂಬಲವನ್ನು ತೋರಿಸಿದ್ದಾರೆ ಮತ್ತು ಅರ್ಸುಲೈನ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರು ಸದಾ ಪ್ರಾರ್ಥಿಸುತ್ತಾ ಇವರ ಕ್ಷೇಮಕ್ಕಾಗಿ ಬಹಳ ಶ್ರಮಿಸಿದ್ದಾರೆ. ಭಗಿನಿ ಫಿಲೋಮಿನಾ ರಾಣಿ ಇವರು ತೀವ್ರವಾಗಿ ನರಳಿ ತಮ್ಮ ಜೀವನದ ಕೊನೆಯ ಕ್ಷಣದಲ್ಲಿ ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ, ಅದನ್ನು ನೀತಿವಂತ ನ್ಯಾಯಾಧೀಶ ಪ್ರಭು ಆ ದಿನದಂದು ನನಗೆ ಕೊಡುವರು ಎಂಬ ಸಂತ ಪೌಲರ ನುಡಿಗಳು ಇವರ ಜೀವನದಲ್ಲಿ ನೆರವೇರಿವೆ. ಅನಾರೋಗ್ಯದಿಂದ ತೀವ್ರವಾಗಿ ನರಳಿದ ಭಗಿನಿ ಫಿಲೋಮಿನಾ ರಾಣಿ ಇವರಿಗೆ ಪಾಸ್ಕ ಹಬ್ಬದ ಭಾನುವಾರದಂದು ತಮ್ಮ ಪ್ರೀತಿಯ ಸಹೋದರ ವಿನ್ಸೆಂಟ್ ಮತ್ತು ಭಗಿನಿ ರೇಷ್ಮಾ ಫೆರ್ನಾಂಡಿಸ್ ಇವರ ಸನ್ಮುಖದಲ್ಲಿ ಬೆಳಿಗ್ಗೆ ಸುಮಾರು 2:30ಕ್ಕೆ ಪುನರುತ್ಥಾನಗೊಂಡ ಯೇಸುವಿನಲ್ಲಿ ಶಾಶ್ವತವಾಗಿ ವಿಶ್ರಾಂತಿ ಪಡೆಯಲು ದೇವರು ನೀಡಿದ ಕೊಡುಗೆಯಾಗಿದೆ. ಉತ್ತರ ಪ್ರಾಂತ್ಯದ ಧರ್ಮ ಭಗಿನಿಯರು ತುಂಬ ನಷ್ಟದಲ್ಲಿದ್ದೇವೆ. ಪ್ರೀತಿಯ ಭಗಿನಿ ಫಿಲೋಮಿನಾ ರಾಣಿ, ನಿಮ್ಮ ಉಪಸ್ಥಿತಿಯನ್ನು ನಾವು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇವೆಯಾದರೂ ನಿಮ್ಮ ಸವಿ ನೆನಪುಗಳನ್ನು ಸದಾ ನೆನಪಿಸಿ ನಮ್ಮ ಹೃದಯದಲ್ಲಿ ಸ್ಮರಿಸುತ್ತೇವೆ. ಪುನರುತ್ಥಾನರಾದ ಕ್ರಿಸ್ತ ಯೇಸುವಿಗೆ ನಿಮ್ಮನ್ನು ಪ್ರೀತಿಯಿಂದ ಸಮರ್ಪಿಸುತ್ತೇವೆ. ದಯಾಮಯ ದೇವರು ನಿಮಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ, ನಿತ್ಯ ಜ್ಯೋತಿಯು ನಿಮ್ಮಲ್ಲಿ ಸದಾ ಪ್ರಕಾಶಿಸಲಿ. ಈಗ ಉತ್ತರ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ವಂದನೀಯ ಭಗಿನಿ ಬೆನಿಡಿಕ್ಟ ಟೆಲ್ಲಿಸ್ ಇವರು ಕೃತಜ್ಞತಾ ಭಾವದ ಕೆಲವು ನುಡಿಗಳನ್ನು ವ್ಯಕ್ತಪಡಿಸಲಿದ್ದಾರೆ. ನಾನು ನನ್ನ ಮತ್ತು ನನ್ನ ಕೌನ್ಸಿಲರ್ಸ್ ಹಾಗೂ ಉತ್ತರ ಪ್ರಾಂತ್ಯದ ಎಲ್ಲ ಧರ್ಮ ಭಗಿನಿಯರ ಪರವಾಗಿ ಹೃದಯಾಂತರಾಳದ ಭಾವದಿಂದ ಕೆಲವು ಕೃತಜ್ಞತಾ ನುಡಿಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪ್ರಪ್ರಥಮವಾಗಿ ನಮ್ಮ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಸುಪೀರಿಯರ್ ಜನರಲ್ ಅತಿ ವಂದನೀಯ ಭಗಿನಿ ಸುಶೀಲಾ ಸಿಕ್ವೇರಾ ಹಾಗೂ ಸಲಹೆದಾರರಿಗೆ, ಭಗಿನಿ ಫಿಲೋಮಿನಾ ರಾಣಿಯವರ ಅಂತಿಮ ಕ್ಷಣದವರೆಗೂ ಪ್ರೀತಿ ಹಾಗೂ ಸಲಹೆಯನ್ನು ನೀಡಿ ಆಗಾಗ ಭೇಟಿಯಿಂದ ಧೈರ್ಯ ನೀಡಿದ ನಿಮಗೆ ವಂದನೆಗಳು. ಭಗಿನಿ ಜನ್ವಿಟಾ ಪಿಂಟೋ ಹಾಗೂ ಮೇರಿಯನ್ ಕಾನ್ವೆಂಟ್ನ ಧರ್ಮ ಭಗಿನಿಯರಿಗೆ, ಪ್ರತ್ಯೇಕವಾಗಿ ಅವರ ಆರೈಕೆ ಮಾಡಿದ ಭಗಿನಿ ರೇಷ್ಮಾ ಫೆರ್ನಾಂಡಿಸ್ ಮತ್ತು ಭಗಿನಿ ಪ್ರೀತಿ ಮೋರಸ್ ಇವರಿಗೆ ನಮ್ಮ ಅಂತರಾಳದ ನಮನಗಳು. ದುಃಖದಿಂದ ಬಳಲುತ್ತಿರುವ ವಯಸ್ಸಾದ ಪೋಷಕರಿಗೆ, ಕುಟುಂಬದ ಸದಸ್ಯರಿಗೆ ಹಾಗೂ ಸಂಬಂಧಿಕರಿಗೆ ಸಾಂತ್ವನವನ್ನು ಹಾರೈಸುತ್ತೇವೆ ಮತ್ತು ನೀವು ತೋರಿದ ಪ್ರೀತಿ, ಕಾಳಜಿ, ಪ್ರೋತ್ಸಾಹಕ್ಕೆ ನಾವು ಚಿರಋಣಿಗಳು. ಕೆಲವು ದಿನಗಳ ಕಾಲ ಇವರಿಗೆ ಉತ್ತಮ ಆರೈಕೆಗಾಗಿ ಅವಕಾಶ ಕಲ್ಪಿಸಿದ ಶಾಲೋಮ್ ಕಾನ್ವೆಂಟಿನ ಸುಪೀರಿಯರ್ ಭಗಿನಿ ಲಿನೆಟ್ ಹಾಗೂ ಎಲ್ಲ ಧರ್ಮ ಭಗಿನಿಯರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅವರನ್ನು ಶಾಲೋಮ್ನಿಂದ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲು ಹಾಗೂ ಇತರ ರೀತಿಯಲ್ಲಿ ಸಹಕರಿಸಿದ ವ್ಯಾಲೆನ್ಸಿಯಾದ ಸೈಂಟ್ ಆಂಟನಿ ವಾರ್ಡಿನ ಶ್ರೀಮತಿ ಶಾರ್ಲೆಟ್ ನೊರೋನಾ
ಮತ್ತು ಶ್ರೀಮತಿ ಝೀನಾ ಸಲ್ಡಾನಾ ಇವರಿಗೆ ನಾವು ಕೃತಜ್ಞತರಾಗಿರುತ್ತೇವೆ. ಹೋಲಿ ರೋಸರಿ ಕಾನ್ವೆಂಟ್ ಹಾಗೂ ನೆರೆಯ ಕಾನ್ವೆಂಟ್ನ ಸರ್ವ ಭಗಿನಿಯರು ಮತ್ತು ಭಗಿನಿ ರಾಣಿಯ ಹಿತೈಷಿಗಳು ತಮ್ಮ ಭೇಟಿ ಮತ್ತು ಪ್ರಾರ್ಥನೆಯಿಂದ ಸಾಂತ್ವನಗೊಳಿಸಿದ್ದಕ್ಕಾಗಿ ಕೃತಜ್ಞತೆಗಳು. ಅಂತ್ಯಕ್ರಿಯೆಯ ಬಲಿಪೂಜೆಯನ್ನು ಅರ್ಪಿಸಿ ಅರ್ಥಭರಿತವಾದ ಪ್ರವಚನವನ್ನು ನೀಡಿದ ವಂದನೀಯ ಗುರುಗಳಾದ ಲ್ಯಾನ್ಸಿ ರೆಬೆಲ್ಲೋ ಕ್ಯಾಪುಜಿನ್ ಇವರಿಗೆ, ಇತರ ಸಹಯಾಜಕರಿಗೆ ಹಾಗೂ ಮೈಸೂರಿನಿಂದ ಆಗಮಿಸಿದ ಯಾಜಕರಿಗೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಭಗಿನಿ ಫಿಲೋಮಿನಾ ರಾಣಿಯವರ ಅನಾರೋಗ್ಯದ ಸಮಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿ ಇಂದಿನ ಅಂತ್ಯಕ್ರಿಯೆಗೆ ಸಹಕರಿಸಿದ ಸೆಂಟ್ರಲ್ ಡೆಲಿಗೇಷನ್ ಸುಪೀರಿಯರ್ ವಂದನೀಯ ಭಗಿನಿ ಜೆರಾಲ್ಡಿನ್ ಡಿಸೋಜಾ ಹಾಗೂ ಹೋಲಿ ರೋಸರಿ ಕಾನ್ವೆಂಟ್ನ ಎಲ್ಲ ಧರ್ಮ ಭಗಿನಿಯರಿಗೆ, ಪ್ರೀ ನಾವಿಸರಿಗೆ ಹೃತ್ಪೂರ್ವಕ ವಂದನೆಗಳು. ಅಂತ್ಯಕ್ರಿಯೆಯ ಸಮಯದಲ್ಲಿ ಸಹಕರಿಸಿದ ಸುರೇಶ್ ಅರೇಂಜರ್ಸ್ ಹಾಗೂ ಮೀಡಿಯಾದ ಮುಖಾಂತರ ಅಂತ್ಯಕ್ರಿಯೆಯ ಪ್ರಸರಣ ಮಾಡಿದ ವಿನೋದ್ ಗಂಗೊಳ್ಳಿ, ಅವಿನಾಶ್ ಹಾಗೂ ಅನುಪಮ್ ರವರಿಗೆ ನಮ್ಮ ಮನದಾಳದ ವಂದನೆಗಳು. ನಿಮ್ಮ ಮಾಹಿತಿಗಾಗಿ 3ನೇ ದಿನದ ಬಲಿಪೂಜೆಯು ಏಪ್ರಿಲ್ 19 ಮಂಗಳವಾರ ಬೆಳಿಗ್ಗೆ 6:30ಕ್ಕೆ ಹೋಲಿ ರೋಸರಿ ಕಾನ್ವೆಂಟ್ನ ಚಾಪಲ್ನಲ್ಲಿ ನಡೆಯಲಿದೆ. ಪ್ರಿಯ ಅವರ ಶರೀರವನ್ನು ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈಕೆಯ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ನಿರ್ಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರಿಸ್ತರು ಈಕೆಯನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತ ದೇವರೊಡನೆ ಸಂಧಾನಗೊಳಿಸಲಿ. ಇವಾಗ ಆಂತರಿಕ ಜೀವಿಸಿ ಆಡುವ ಅರಸರ ಸಮೂಹದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸಾರಲಿ. ಸಕಲ ಸಂತರೇ ಈಕೆ ಸಹಾಯಕ್ಕೆ ಬನ್ನಿ. ಕರ್ತನ ದೂತರೇ ಈಕೆಯನ್ನು ಸಂತೋಷದಿಂದ ಸ್ವಾಗತಿಸಿರಿ. ಈಕೆಯನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಕ್ರಿಸ್ತರೇ
ಈಕೆಗೆ ದೀಕ್ಷಾ ಸ್ನಾನ ನೀಯುವ ಜೀವವನ್ನು ತಿರಿ ಅಬ್ರಹಾಮನು ಇರುವವರಿಗೆ ಈಕೆಯನ್ನು ಸೇರಿಸಿರಿ. ದೂತರೇ ಸಂತರೇ ಈಕೆಯನ್ನು ಬರಮಾಡಿಕೊಳ್ಳಿರಿ, ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಈಕೆಗೆ ನಿತ್ಯ ವಿಶ್ರಾಂತಿ ಹೃದಯ ಪಾಲಿಸಿರಿ, ನಿತ್ಯ ಜ್ಯೋತಿಯು ಈಕೆಯ ಮೇಲೆ ಪ್ರಕಾಶಿಸಲಿ. ಈಕೆಯನ್ನು ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನನ್ನ ಸಹೋದರಿ ಭಗಿನಿ ಫಿಲೋಮಿನಾ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತರಿಗೆ ದಿನದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಔದಾರ್ಯಗಳನ್ನು ಕ್ರಿಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರಿಗೆ ಸ್ವರ್ಗದ ಬಾಗಿಲು ತೆರೆಯಿರಿ. ಇಹದಲ್ಲಿರುವ ನಾವೆಲ್ಲರೂ ಪ್ರಭು ಕ್ರಿಸ್ತರನ್ನು ಎದುರುಗೊಂಡು ನಿಮ್ಮೊಡನೆ ಈ ನಮ್ಮ ಸಹೋದರಿಯೊಡನೆ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಪ್ರಭು ದಯ ತೋರಿ. ಪ್ರಭುವನ್ನು ವಿಶ್ವಾಸಿಸುವವರು ಮೃತಪಟ್ಟಿದ್ದರು ನಿತ್ಯಕ್ಕೂ ಜೀವಿಸುವರು ಎಂಬ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿದ ಪ್ರೀತಿಯ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ನಮೋ ಮರಿಯ ಇತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಇವರ ಮೇಲೆ ದಯ ತೋರಲಿ. ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವನಕ್ಕೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿರಿಸುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ.
ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಮರಿಯ ಪ್ರಸಾದಪೂರ್ಣೆ ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಮರಿಯ ಪ್ರಸಾದಪೂರ್ಣೆ ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಮರಿಯ ಪ್ರಸಾದಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯ ಪ್ರಸಾದಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ತೀರ್ಪು
ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿ ಇದ್ದು ವಿಶ್ರಮಿಸಲಿ. ಅನಂತ ಈ ನಮ್ಮ ಸಹೋದರಿ ಫಿಲೋಮಿನಾ ರಾಣಿ ನಿಮ್ಮ ಸಾನ್ನಿಧ್ಯದ ಪ್ರಭೆಯಲ್ಲಿ ಜೀವಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಿದರು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಪ್ರಭುವಿನ ಶುಭ ಸಂದೇಶ. ಸರ್ವಶಕ್ತ ದೇವರೇ, ನಮ್ಮ ಸಹೋದರಿ ಫಿಲೋಮಿನಾ ರಾಣಿ ತಮ್ಮ ಬಳಿಗೆ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸುತ್ತಿದ್ದೇವೆ. ಮೃತರ ಮಧ್ಯದಿಂದ ಪುನರುತ್ಥಾನರಾದವರಲ್ಲಿ ಯೇಸು ಕ್ರಿಸ್ತರೇ ಮೊದಲನೆಯವರು. ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆಪಡಿಸುವರು. ಈಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವವು. ಈ ನಮ್ಮ ಸಹೋದರಿ ಫಿಲೋಮಿನಾ ರಾಣಿಯನ್ನು ಕರ್ತರ ವಶಕ್ಕೆ ಒಪ್ಪಿಸೋಣ. ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ಪ್ರಿಯರೇ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸಿಸುವವನು ಮೃತಪಟ್ಟಿದ್ದರೂ ಜೀವಿಸುವನು. ಜೀವಿಸಿ ನನ್ನನ್ನು ವಿಶ್ವಾಸಿಸುವವನು ಎಂದಿಗೂ ಮೃತಪಡನು ಎಂದು ಪ್ರಭು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ಸಹೋದರಿಗಾಗಿ ಈಗ ಪ್ರಾರ್ಥಿಸೋಣ. ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೇ, ದುಃಖದಲ್ಲಿ ಮುಳುಗಿರುವ ನಮ್ಮನ್ನು ಸಂತೈಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೃತರಾದವರಿಗೆ ಮರಳಿ ಜೀವವನ್ನು ಕೊಟ್ಟ ಪ್ರಭುವೇ, ಈ ನಮ್ಮ ಸಹೋದರಿಗೂ ನಿತ್ಯ ಜೀವವನ್ನು ದಯಪಾಲಿಸಿರಿ. ಪಶ್ಚಾತ್ತಾಪಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿದ ಪ್ರಭುವೇ, ನಮ್ಮ ಸಹೋದರಿಯನ್ನು ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತಳಾದ ಈಕೆಯು ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ. ನಮ್ಮ ಸಹೋದರಿಯ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ. ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿಯೂ ಇರುವಂತೆ ಮಾಡಿರಿ. ತಂದೆಯೇ, ನಿಮ್ಮ ಕಟ್ಟಳೆಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದಿರಿ. ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಲಿಸಿದಿರಿ. ಪಿತಾಮಹ ಅಬ್ರಹಾಮರಿಗೆ ವಾಗ್ದತ್ತ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರಿಮತೆಯಾದ ಜೋಸೆಫನು ತನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದಿರಿ. ನಮ್ಮ ಸಹೋದರಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ವೀಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ದೈನ್ಯತೆಯಿಂದಲೂ ನಿಮ್ಮನ್ನು ಬೆನ್ನಯಿಸುತ್ತೇವೆ. ಈಕೆಯ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಪ್ರಭುವೇ, ಈ ಸಹೋದರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ. ಈಕೆಯು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸುವುದರಿಂದ ಈಕೆಯ ತಪ್ಪುಗಳನ್ನು ಲಕ್ಷಿಸದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ.
ನಿಮ್ಮ ಕುಮಾರ ಯೇಸು ಕ್ರಿಸ್ತರಲ್ಲಿಟ್ಟ ವಿಶ್ವಾಸವು ಈಕೆಯನ್ನು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತ್ತು. ಈಗ ಕರುಣೆಯಿಂದ ಈಕೆಯನ್ನು ಭೂತ ಸಂತರ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲವು ಕಾಪಾಡಲಿ. Oh